ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಕಟ್ಟಿ ಕಾಪಿಕಾಟ್. ಕರ್ನಾಟಕ ರಾಜ್ಯದಲ್ಲಿ ಪದವಿ ಕಾಲೇಜುಗಳಿಗೆ, ಸರ್ಕಾರಿ ಪದವಿ ಕಾಲೇಜುಗಳಿಗೆ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ. ಈ ನಿಟ್ಟಿನಲ್ಲಿ ಪರೀಕ್ಷೆ ಕೂಡ ನಡೀತಾ ಉಂಟು. ವಿಶೇಷ ಅಂತ ಹೇಳಿದರೆ ನಿಮಗೆ ಆಶ್ಚರ್ಯ ಅನ್ಬೋದು, ಅಚ್ಚರಿ ಅನಿಸ್ಬೋದು, ವಿಸ್ಮಯ ಆಗ್ಬೋದು, ಈಗೂ ಉಂಟೆ ಅಂತ ಅನಿಸ್ಬೋದು. ಈ ಪರೀಕ್ಷೆಯ ಪರೀಕ್ಷೆ ಬರೆಯುವಂಥ OMR ಶೀಟ್ ಅಥವಾ ಉತ್ತರ ಪತ್ರಿಕೆ ಅಂತ ನಾವು ಏನು ಹೇಳ್ತೇವೆ, ಈ ಉತ್ತರ ಪತ್ರಿಕೆಯಲ್ಲಿ ಪರೀಕ್ಷೆ ಬರೀತಾ ಇರುವಂಥ ಅಭ್ಯರ್ಥಿಗಳ ಹೆಸರನ್ನು ಕಡ್ಡಾಯವಾಗಿ ಬರೀಬೇಕು ಅಂತ ಸರ್ಕಾರ ತನ್ನ ಆದೇಶದಲ್ಲಿ ಹೇಳಿದೆ. ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಅಂದರೆ ಇದು ಈ ರೀತಿಯಾಗಿ ಅಭ್ಯರ್ಥಿಗಳ ಹೆಸರನ್ನು ಸ್ವಯಂವಾಗಿ ಉತ್ತರ ಪತ್ರಿಕೆಯಲ್ಲಿ ಘೋಷಣೆ ಮಾಡುವ ಮೂಲಕ, ಅದು ಕೂಡ ನೇಮಕಾತಿಗೆ ನಡೆಯುವಂಥ ಒಂದು ಪರೀಕ್ಷೆ, ಉಪನ್ಯಾಸಕರುಗಳ ನೇಮಕಾತಿಗೆ, ಪದವಿ ಕಾಲೇಜುಗಳ ಉಪನ್ಯಾಸಕರ ನೇಮಕಾತಿಗೆ ನಡೆಯುವಂಥ ಪರೀಕ್ಷೆ, ಇದು ಎಲ್ಲೋ ಭ್ರಷ್ಟಾಚಾರಕ್ಕೆ ಕಾರಣವಾಗುತ್ತಾ ಅಥವಾ ಭ್ರಷ್ಟಾಚಾರ ಮಾಡುವವರಿಗೆ ಒಂದು ಸುಲಭದ ಕಾರಣವಾಗುತ್ತಾ? ಯಾಕಂತ ಹೇಳಿದ್ರೆ ಅಭ್ಯರ್ಥಿಗಳ ಹೆಸರು ನಿಮಗೆ ಉತ್ತರ ಪತ್ರಿಕೆ ನೋಡಿದಾಗಲೇ ಮೇಲ್ಗಡೆನೇ ಕಾಣಿಸುತ್ತೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಶೈಕ್ಷಣಿಕ ಸಲಹೆಗಾರರಾಗಿರುವಂಥ MG ಹೆಗ್ಡೆ ಅವರು ಮತ್ತು ಪತ್ರಕರ್ತರಾಗಿರುವಂಥ ರಮೇಶ್ ಎಸ್ ಪೆರ್ಲಾ ಅವರು ಭಾಗವಹಿಸ್ತಾ ಇದ್ದಾರೆ. ನಾನು ಇಬ್ಬರನ್ನು ಕೂಡ ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. MG ಹೆಗ್ಡೆ ಅವರು ಶೈಕ್ಷಣಿಕ ಸಲಹೆಗಾರರು, ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಆಮೇಲೆ ಸೆನೆಟ್ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದವರು. ರಮೇಶ್ ಪೆರ್ಲಾ ಅವರು ಹಿರಿಯ ಪತ್ರಕರ್ತರು. ಮೊದಲಾಗಿ ನಾನು ಇಬ್ಬರಲ್ಲಿ ಕೂಡ ಈ ವಿಚಾರವಾಗಿ ಕೇಳುವಂಥದ್ದು, MG ಹೆಗ್ಡೆ ಅವರೇ, ಈಗಾಗಲೇ ನೀವು ಈ ವಿಚಾರವನ್ನು ಮತ್ತು ರಮೇಶ್ ಪೆರ್ಲಾ ನೀವು ಕೂಡ ಈ ವಿಚಾರವನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ನೀವು ಬರೆದಿದ್ದೀರಿ, ನಿಮ್ಮ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದೀರಿ. ಏನಿದು? ಏನಂದ್ರೆ ಬರೀ ಆನ್ಸರ್ ಶೀಟ್, OMR ಶೀಟ್ ಅಲ್ಲಿ ಹೆಸರು ನಂಬರ್ ಬರೆಯೋದು ಮಾತ್ರ ವಿಚಾರ ಅಲ್ಲ, ಅದು ಒನ್ ಆಫ್ ದ ಇದು ಭ್ರಷ್ಟಾಚಾರಕ್ಕೆ ಅದು ಸುಲಭ ಮಾಡುವಂತ ಒಂದು ವಿಧಾನ ಅಷ್ಟೇ. ಟೋಟಲ್ ಪ್ರೋಸೆಸ್ ಇಸ್ ರಾಂಗ್. ಯಾಕಂದ್ರೆ ಯಾವ್ದು ಈಗ ನಮ್ಮ ಹಿಂದುತ್ವವಾದಿ ಸರ್ಕಾರದ ಮೇನ್ ನ್ಯೂ ಎಜುಕೇಶನ್ ಪಾಲಿಸಿ ಬಂತಲ್ಲ, ಅದರ ಏನ್ ಆಶಯ ಏನು? ಕ್ವಾಲಿಫೈಡ್ ಲೆಕ್ಚರ್ಸ್ ಬೇಕು, ಎನರ್ಜೈಸ್ಡ್ ಚೈತನ್ಯಶೀಲ ಲೆಕ್ಚರ್ಸ್ ಬೇಕು ಎನ್ನುವುದು ಅದರ ಆಶಯ. ಅದೇ ಪಕ್ಷ ಸರ್ಕಾರ ಮಾಡ್ತಿರೋದೇನು? ಒಂದು ಕಾಲೇಜಿನ ಅಥವಾ ಯೂನಿವರ್ಸಿಟಿಯ ಪ್ರೊಫೆಸರ್ ಇರೋ, ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ಬೋದು, ಅಸೋಸಿಯೇಟ್ ಪ್ರೊಫೆಸರ್ ಅವರ ನೇಮಕಕ್ಕೆ UGC 2018 ಒಂದು ಗೈಡ್ಲೈನ್ಸ್, ಬೈ ಡಿಟೇಲ್ಡ್ ಗೈಡ್ಲೈನ್ಸ್, ಹೇಗೆ ನೇಮಕ ಮಾಡಬೇಕು, ಹೇಗೆ 2 ಹಂತದ ಪ್ರಕ್ರಿಯೆ ಇರ್ತದೆ. ಅದು ಅಲ್ಲಿ ಯಾರಿಗೆ ಇಂಪಾರ್ಟೆನ್ಸ್? ಎಕ್ಸಾಮ್, ಎಂಟ್ರೆನ್ಸ್ ಎಕ್ಸಾಮ್ಗೆ ಇಂಪಾರ್ಟೆನ್ಸ್ ಅಲ್ಲ, ಅಲ್ಲಿ ಕೊಡೋದು ಅವರ ಶೈಕ್ಷಣಿಕ API ಅಂತ ಹೇಳ್ತಾರೆ. API ಅಂದ್ರೆ ಅವರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್. ಟೋಟಲ್ ಶೈಕ್ಷಣಿಕ ಅವರ ಪರ್ಫಾರ್ಮೆನ್ಸ್, ಎಷ್ಟು ಡಿಗ್ರಿ ಮಾಡಿದ್ದಾರೆ, ಸ್ನಾತಕೋತ್ತರ ಎಷ್ಟು ಮಾಡಿದ್ದಾರೆ, PhD ಎಷ್ಟು ಮಾಡಿದ್ದಾರೆ, ಸಂಶೋಧನೆ ಎಷ್ಟು ಮಾಡಿದ್ದಾರೆ, ಎಷ್ಟು ಸೆಮಿನಾರ್ ಎಷ್ಟು ಪ್ರಬಂಧ ಮಂಡಿಸಿದ್ದಾರೆ, ಎಷ್ಟು ರಿಸರ್ಚ್ಗೆ ಸಪೋರ್ಟ್ ಮಾಡಿದ್ದಾರೆ, ಇದರ ತುಂಬಾ ವಿಚಾರ. ಅವರ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಏನು? ಯಾಕಂದ್ರೆ ಆಲ್ರೆಡಿ ನಮ್ಮಲ್ಲಿ ಇದ್ದಾರೆ ಎಷ್ಟೋ ಜನ ಲೆಕ್ಚರ್ಸ್ ಆಲ್ರೆಡಿ ಇದ್ದಾರೆ. ಮೊನ್ನೆ ಕೂಡ MA ಆದವರು ಹೊರಗೆ ಬಂದಿರ್ತಾರೆ, ಅವರು ಕೂಡ ಸ್ಲಟ್ ಮತ್ತು ನೆಟ್ ಪಾಸ್ ಆಗಿರ್ತಾರೆ. ಅವ್ರು ಕೂಡ ಇದರಲ್ಲಿ ಪಾಸ್ ಆದರೆ ಈ 30 ವರ್ಷದಿಂದ ಮನೋಹತ್ತವ್ರು ಏನ್ ಮಾಡಬೇಕು? ಈಗ ನಮ್ಮ ನ್ಯೂ ಎಜುಕೇಶನ್ ಪಾಲಿಸಿ ಏನು, ಅದರ ಆಶಯ ಏನು? ಅವರಿಗೆ ಎಕ್ಸ್ಪೀರಿಯನ್ಸ್ ಅವರಿಗೆ ಕೊಡಿ ಬೇಕು. ಯಾಕಂದ್ರೆ ನಮ್ಮ ನೆಕ್ಸ್ಟ್ ಪೀಳಿಗೆ ಏನು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ಚೈತನ್ಯಶೀಲ ಉಪನ್ಯಾಸಕರ ಹತ್ರ ಪಾಠ ಮಾಡಿಸ್ಕೋಬೇಕು. ಅದು ಬಿಟ್ಟು ನೀವು ಮೊನ್ನೆ ಕಾಲೇಜ್ ಬಂದವರು ಸ್ಲೆಟ್ ಪಾಸ್ ಆಗಿರ್ಬೋದು, ನೆಟ್ ಪಾಸ್ ಆಗಿರ್ಬೋದು, ಅಷ್ಟು ಅವರಿಗೆ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇಲ್ಲ, ಸಂಶೋಧನೆ ಮಾಡಿಲ್ಲ. ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅನ್ನು ಪರಿಗಣಿಸಿ, ಆ ಒಂದು ಟೀಚಿಂಗ್ ಎಕ್ಸ್ಪೀರಿಯನ್ಸ್ ನ ಶ್ರೇಷ್ಠತೆಯನ್ನು ಪರಿಗಣಿಸಿ ನೀವು ಉಪನ್ಯಾಸಕರನ್ನು ಆಯ್ಕೆ ಮಾಡಿ ಅಂತ ಸ್ಪಷ್ಟ ಇದೆ. UGC ಗೈಡ್ಲೈನ್ಸ್ ಹೇಳುವಂತದ್ದು. PhD ಇಷ್ಟು ಮಾರ್ಕ್, MPhil ಇಷ್ಟು ಮಾರ್ಕ್, ಡಿಗ್ರಿಗೆ ಇಷ್ಟು, ಎಲ್ಲದಕ್ಕೂ ಇಷ್ಟು ಪೇಪರ್ಸ್, ಇಂಟರ್ನ್ಯಾಷನಲ್ ಪೇಪರ್ಸ್ ಇಷ್ಟು ಮಾರ್ಕ್ ಅಂತ ಬರೀ ಸ್ಪಷ್ಟವಾಗಿದೆ ಅವರ ಗೈಡ್ಲೈನ್ಸ್ ಅಲ್ಲಿ. ಆಮೇಲೆ ಅವರು ಇಂಟರ್ವ್ಯೂ ಇದೆ ಅಂತಂದ್ರೆ ಅಲ್ಲಿ ಅದೇ ಪಾರದರ್ಶಕವಾಗಿದೆ. ಯಾಕಂದ್ರೆ ಎಲ್ಲರಿಗೂ ಗೊತ್ತಿರ್ತದೆ ಯಾರು ಏನು ಪಾಸ್ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತದೆ ಉಪನ್ಯಾಸಕರಿಗೆ. ಈಗ ಪಾಯಿಂಟ್ ಏನಂದ್ರೆ ಅದರಲ್ಲಿ ಈ ಇಂಟರ್ವ್ಯೂ ಪಾಯಿಂಟ್ ಮಾರ್ಕ್ ಎಷ್ಟು ಗೊತ್ತಾ? 12.25 ಮಾತ್ರ. ಈಗ ಇವರು ಎಕ್ಸಾಮ್ ಮಾಡ್ತಾ ಇದ್ದಾರಲ್ಲ, ಅದು 12.25ಗೆ ಮಾತ್ರ ಮಾಡ್ಬೇಕಿತ್ತು, ಅವ್ರು 100 ಪಾಯಿಂಟ್ಗೆ ಮಾಡ್ತಾ ಇದ್ದಾರೆ. 100 ಮಾರ್ಕ್ಸ್ಗೆ, ಅದು 100 ಪಾಯಿಂಟ್ಗೆ ಮಾಡಿದ್ರು, ಅದನ್ನು ಮತ್ತೆ ರೆಡ್ಯೂಸ್ ಮಾಡಿ 100.25ಗೆ ಕಡಿಮೆ ಮಾಡಬೇಕು. ಈ ಎಕ್ಸಾಮ್ ಬೇಸ್ಡ್ ಮಾಡಬಾರ್ದು ಅವರು. ನೀವು ಹೇಳುವಂಥದ್ದು ಇದು MG ಹೆಗ್ಡೆ ಅವರೇ,
ಪೆರ್ಲಾ ಅವರು ಹೇಳುವಂಥದ್ದು ಈ ರೀತಿಯಾಗಿ ಒಂದು ಪ್ರವೇಶ ಪರೀಕ್ಷೆಯನ್ನು ಮಾಡಿ ಅದರ ಏನು ಆಧಾರದ ಮೇಲೆ ಆಯ್ಕೆ ಮಾಡುವಂತ ಪ್ರಕ್ರಿಯೆನೇ ಅಷ್ಟು ಸರಿಯಲ್ಲ. ಇನ್ನೊಂದು ಏನು ನಿಮಗೆ ಭ್ರಷ್ಟಾಚಾರ ಏನ್ ಡೌಟ್ ಯಾಕಂದ್ರೆ ಇವರು ಈ ಪ್ರಕ್ರಿಯೆ 1242 ಲೆಕ್ಚರ್ಸ್ ಯಾರಿದ್ದಾರೆ ಇಷ್ಟಕ್ಕೆ ಮಾತ್ರ ಈ ಪ್ರಕ್ರಿಯೆ ಅಂತ ಒಂದು ಕಾನೂನು ಮಾಡಿದ್ದಾರೆ, ವಿಶೇಷ ಕಾನೂನು ರೂಲ್ಸ್ ಮಾಡಿದ್ದಾರೆ. ಆಕ್ಟ್ ಮಾಡಿದ್ರೆ ಅದು ಅಸೆಂಬ್ಲಿಗೆ ಹೋಗ್ತದೆ, ಎಲ್ಲರಿಗೂ ಗೊತ್ತಾಗ್ತದೆ. ರೂಲ್ಸ್ ಮಾಡೋದು ಆಫೀಸರ್, ರೂಲ್ಸ್ ಮಾಡಿದ್ದಾನೆ. ರೂಲ್ಸ್ ಅಲ್ಲಿ ಏನ್ ಮಾಡಿದ್ದಾನೆ, ಈ ರಿಕ್ರೂಟ್ಮೆಂಟ್ ಗೆ ಮಾತ್ರ, ಹಿಂದೆ ರಿಕ್ರೂಟ್ಮೆಂಟ್ ಸಂಬಂಧಿಸಿ ಯಾವುದೇ ಕಾನೂನು ಇದ್ರೂ ಅದು ಇದಕ್ಕೆ ಲಾಗ್ ಆಗುದಿಲ್ಲ, ಈ ಮುಂದೆ ಕೂಡ ಇಲ್ಲ. ಇಷ್ಟು ಮಾತ್ರ ಅದರ ಅರ್ಥ ಏನೋ ಸ್ಕೀಮ್ ಅಂತ ಅಂದ್ರೆ ಈಗ ಇವತ್ತು ಅಂದ್ರೆ ಮಾರ್ಚ್ 12ರಿಂದ 16ನೇ ತಾರೀಕು ತನಕ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಉಪನ್ಯಾಸಕರ ಎಂಟ್ರೆನ್ಸ್ ಪರೀಕ್ಷೆ ನಡೀತಾ ಉಂಟು. ಅಲ್ಲಿ 1242 ಮಂದಿಯನ್ನು ಆಯ್ಕೆ ಮಾಡಿ, ಈಗ ಅವರು ಹೇಳಿದ್ದಾರೆ 1242 ಇಷ್ಟು ಮಂದಿಯನ್ನು ನಾವು ಉಪನ್ಯಾಸಕರಾಗಿ ನೇರ ನೇಮಕಾತಿಯಲ್ಲಿ ತೆಗೊಳ್ತೇವೆ ಅಂತ. ನೀವು ಹೇಳುವಂಥದ್ದು ಈ 1242 ಉಪನ್ಯಾಸಕರುಗಳ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಹೊರಡಿಸಲಾಗಿರುವ ಗೈಡ್ಲೈನ್ಸ್ ಇದು ಒಟ್ಟು ಒಂದು ಏನು ಅನುಮಾನಕ್ಕೆ ಒಂದು ನೋಡಿ, ಈ ಸರ್ಕಾರ, ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಏನು ಅವರು ನ್ಯೂ ಪೊಲೀಸ್ ಎಜುಕೇಶನ್ ಸರಿ ಇಲ್ಲ ಅಂದ್ರು ಸರ್ಕಾರದ್ದು, ನಮ್ಮ ಹಿಂದಿನ ಸರ್ಕಾರದಾಗ್ಲಿ ದೇಶದ ಎಜುಕೇಶನ್ ಸರಿ ಇಲ್ಲ, ನ್ಯೂ ಎಜುಕೇಶನ್ ಪಾಲಿಸಿದ್ರು. ಅದರಲ್ಲಿ ಚಾಪ್ಟರ್ 13 ಬಾರಿ ಸ್ಪಷ್ಟವಾಗಿ ಬರೆದಿದ್ದಾರೆ, ಚೈತನ್ಯಶೀಲ ಶಿಕ್ಷಕರು ಬೇಕು, ಮತ್ತೆ ಅವರು. ಸೊ ಅಷ್ಟೆಲ್ಲ ಇದ್ದ ಮೇಲೆ ಅದನ್ನು ಬಾರಿ ಫಸ್ಟ್ ಇಂಟ್ರೊಡ್ಯೂಸ್ ಮಾಡೋದು ನಾವು ಅಂತ ಅಶ್ವಥ್ ನಾರಾಯಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಕರ್ನಾಟಕ. ಒಂದು ಮಾರ್ಕ್. ಮತ್ತೆ ಇದೇ ಸರ್ಕಾರ ಇದ್ದಾಗ UGC ಬಾರಿ ಸ್ಪಷ್ಟವಾದ ಗೈಡ್ಲೈನ್ಸ್ ಆಗಿ ಹೇಗೆ ನೇಮಕ ಮಾಡಬೇಕು, ಯೂನಿವರ್ಸಿಟಿಗೆ ಆಗಲಿ ಕಾಲೇಜಿಗೆ ಆಗಲಿ ಲೆಕ್ಚರ್ಸ್ ನೇಮಕ ಹೇಗೆ ಮಾಡಬೇಕು, ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್, ಅಸೋಸಿಯೇಟ್ ಪ್ರೊಫೆಸರ್ ಯಾರಾಗಲಿ ಹೇಗೆ ಮಾಡಬೇಕು ಅಂತ ಗೈಡ್ಲೈನ್ಸ್ ಇದೆ. UGC ಗೈಡ್ಲೈನ್ಸ್ ಇದೆ, ಆ ಗೈಡ್ಲೈನ್ಸ್ ಎಲ್ಲ ಬ್ರೇಕ್ ಮಾಡಿ ಇವರು ಮಾಡ್ತಾ ಇದ್ದಾರೆ. ನೀವು ಮಾಡಿ ಮತ್ತೆ ನೀವು ಎಲ್ಲಿ ಹೋಗ್ತೀವಿ ಎಜುಕೇಶನ್ ಪಾಲಿಸಿ ರೂಲ್ಸ್ ಇದು ಹೇಳಿದ್ರು, ಹೇಗೆ ಎಲ್ಲ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ. ನಾನು ಸೆನೆಟ್ ಸಿಂಡಿಕೇಟ್ ಮೆಂಬರ್ ಆಗಿದ್ದವ, ಪರೀಕ್ಷಾಂಗ ಕುಲಸಚಿವರು ಪರೀಕ್ಷಾಂಗ ವಿಭಾಗವನ್ನು ತುಂಬ ಒಳಗೋಗಿ ನೋಡಿದವ. ನನ್ನ ಜೀವನದಲ್ಲಿ ಇದೊಂದು ಹೊಸದ ಅನುಭವ ಆಯಿತು. ಉತ್ತರ ಪತ್ರಿಕೆಯಲ್ಲಿ ನಾವೆಲ್ಲ ರಿಜಿಸ್ಟರ್ ನಂಬರ್ ಬರೀತೇವೆ. ರಿಜಿಸ್ಟರ್ ನಂಬರ್ ಏನು ಮಾಡ್ತಾರೆ ಅಂದರೆ, ಆ ರಿಜಿಸ್ಟರ್ ನಂಬರನ್ನು ಎಕ್ಸಾಮಿನೇಷನ್ ಕಂಟ್ರೋಲರ್ ಒಬ್ಬರೇ ಕೂತ್ಕೊಂಡು, ನೆನಪಿಟ್ಕೊಳ್ಳಿ, ಇನ್ನು ತೀರಾ ಜಾಸ್ತಿ ಇದ್ದರೆ ಕಾನ್ಫಿಡೆನ್ಸಿಯಲ್ಲಿ 1 ಜನ ಇಟ್ಟುಕೊಂಡು ಕೋಡಿಂಗ್ ಮಾಡ್ತಾರೆ. ಯಾವುದಕ್ಕೆ? ನಮ್ಮ ರಿಜಿಸ್ಟ್ರೇಷನ್ ನಂಬರು, ಅದಕ್ಕೆ ಕೋಡಿಂಗ್ ಲಿಸ್ಟ್ ಮಾಡಿಕೊಳ್ತಾರೆ. ಆನ್ಸರ್ ಏನು ಸ್ಕ್ರಿಪ್ಟ್ ಉಂಟು, ಉತ್ತರ ಪತ್ರಿಕೆ ಯೂನಿವರ್ಸಿಟಿಗೆ ಹೋಗಿ ಮುಟ್ಟಿದ ಕೂಡಲೇ ಆ ರಿಜಿಸ್ಟ್ರೇಷನ್ ನಂಬರ್ಗೆಲ್ಲ ಲೇಬಲ್ ಅಂಟಿಸ್ಬೇಕು. ಆಮೇಲೆ ವ್ಯಾಲ್ಯೂವರೆಗೆ ಹೋಗ್ತದೆ. ವ್ಯಾಲ್ಯೂವರೆಗೆ ಅದರೊಳಗೆ ಏನು ಕಾಣುದಿಲ್ಲ, ರಿಜಿಸ್ಟ್ರೇಷನ್ ನಂಬರ್ ಕಾಣುದಿಲ್ಲ, ಹೆಸರಂತೂ ಏನಿಲ್ಲ. ಆಗ ಹೇಳ್ತೇನೆ ನೋಡಿ, ಅದ್ರ ಮೇಲೆ ಕೆಲವರು ಓಂ ಅಂತ ಬರೆಯೋದು, ಸಿಲಿಬೆ ಅಂತ ಬರೆಯೋದು, ಅಥವಾ ಎಂತದಾದ್ರೂ ಒಂದು ಮಾರ್ಕ್ ಮಾಡೋದು, ಅಥವಾ ಇನ್ಯಾವುದೋ ಒಂದು ಇದ್ರ ಏನೋ ಒಂದು ಬರೆದು ವ್ಯಾಲ್ಯೂವರ್ ಹತ್ರ ಹೇಳಿಕೊಂಡು ಸಿಕ್ಕಾಕೊಂಡದ್ದು ಉಂಟು. ಇದನ್ನು ನಾನು ಸ್ವಂತ ನೋಡಿದವ. ಸೊ ಸರ್, ನನ್ನ ಉತ್ತರ ಪತ್ರಿಕೆ ಮೇಲೆ ಟಾಪ್ ಅಲ್ಲಿ 3+ ಮಾಡಿದ್ದೇನೆ ಸರ್ ಅಂತ. ನಾನು ನನ್ನ ಪತ್ರಿಕೆ ನಿಮಗೆ ಗುರುತ ಸಿಗ್ಲಿಕ್ಕೆ ಇದು ಇಷ್ಟು ಕಷ್ಟ ಇದೆ. ಸೊ ಈ ಕೋಡಿಂಗ್ ಉಂಟಲ್ಲ, ಕಂಟ್ರೋಲರ್, ನಾನು ಯೂನಿವರ್ಸಿಟಿಯಲ್ಲಿ ಇರುವ ಎಲ್ಲ ಕಂಟ್ರೋಲರ್ ನೋಡಿದ್ರು, ಅವರು ಪರ್ಸನಲ್ ಒಂದು ಬ್ರೀಫ್ ಕೇಸ್ ಇರ್ತದಲ್ಲ, 24 hours ಇಟ್ಕೊಂಡು ಹೀಗೆ ಓಡಾಡುದು, ಮಲಗುವಾಗಲೂ ಹತ್ರ ಇಟ್ಕೊಳ್ತಿದ್ರು. ಯಾಕೆಂದ್ರೆ ಆ ಡಿಕೋಡಿಂಗ್ ಇದು ಅಂದ್ರೆ ಕೋಡ್ ಕೊಟ್ಟದ್ದು ಲೀಕ್ ಆದ್ರೆ ಉಂಟಲ್ಲ, ಅಂದ್ರೆ ಅಲ್ಲಿ ವ್ಯಾಲ್ಯೂಯೇಷನ್ ಸೆಂಟರ್ಗೆ ಗೊತ್ತಾಗಿ ಬಿಟ್ರೆ ಅದು ಯಾರ್ಯಾರಿಗೆ ಯಾವ್ಯಾವ ಕೋಡ್ ಮಾಲ್ ಪ್ರಾಕ್ಟೀಸ್ ಸ್ಟಾರ್ಟ್ ಆಗ್ತದೆ. ಸೊ ಅದನ್ನ ಈ ನಿಮ್ಮ ಪ್ರಧಾನಮಂತ್ರಿಗಳೆಲ್ಲ ಎಂತದ್ದು ಸೆಕ್ಯೂರಿಟಿ ಇವ್ರು ಹಿಡ್ಕೊಂಡು ಓಡ್ತಾ ಇರೋದು ಹಾಗೆ ಹೋಗ್ತಿದ್ರು. ಅಷ್ಟು ಪಾವಿತ್ರ್ಯತೆ ಉಂಟು ಅದಕ್ಕೆ, ಅಷ್ಟು ಇದುಂಟು, ಸೀಕ್ರೆಸಿ ಮೇಂಟೈನ್ ಮಾಡ್ಬೇಕು. ಈಗ ನೀವು ಹೆಸರು ಬರೀಬಹುದಂತೆ, ಆಮೇಲೆ ಸಹಿ ಹಾಕಬಹುದಂತೆ. ನಾನು ಹೇಳಿದೆ ವಿಳಾಸನ ತಕೊಂಡ್ರೆ ಅಶ್ವಥ್ ನಾರಾಯಣಿಗೆ ಮನೆ ಹೋಗಿ ಕಲೆಕ್ಷನ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದಲ್ಲ. ಈಗ ರೂಮರ್ ಬರ್ತಾ ಉಂಟು, ನಾವೇನಾದ್ರು ಕಾಂಟ್ಯಾಕ್ಟ್ ಮಾಡಿದಾರಲ್ಲ, 20 ಲಕ್ಷ ಅಂತೆ, 30 ಲಕ್ಷ ಅಂತೆ, 40 ಲಕ್ಷ ಅಂತ ಅದನ್ನ ಡಿನೈ ಮಾಡ್ತಾರೆ ಮಂತ್ರಿಗಳು. ನಾನು ನೇರವಾಗಿ ಇವರು ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಅಶ್ವಥ್ ನಾರಾಯಣ್ ಕೂಡ ಇದೇ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಕಲ್ತವ್ರು, ಅಂದ್ರೆ KMCಯಲ್ಲಿ ಕಲ್ತದ್ದು. ನಾನು ಹೇಳುದು, ಅವರು ರಾಜೀವ್ ಗಾಂಧಿ ಸೆನೆಟ್ ಸಿಂಡಿಕೇಟ್ ಮೆಂಬರ್ ಆಗಿದ್ರು. ನಾನು ಅವರಿಗೆ ನೇರ ಚರ್ಚೆಗೆ ಬರ್ಲಿಕ್ಕೆ ಆಹ್ವಾನ ಮಾಡ್ತೇನೆ. ಇದು ಯಾವ ಪಾಲಿಸಿ ಇದು? ಉತ್ತರ ಪತ್ರಿಕೆಗಳ ಮೇಲೆ ಹೆಸರು ಬರೆದ ಮೇಲೆ ಆಮೇಲೆ ಇನ್ನೊಂದು ತಮಾಷೆ ಉಂಟು. ಇದು ಹೇಗೆ ಆಗ್ತದೆ ಅಂತ ನಾನು ಹೇಳ್ತೇನೆ. ಈಗ ಕೆಲವರು ಉತ್ತರ ಬರೆಯುವುದೇ ಇಲ್ಲ,
ಕೆಲವರೆಲ್ಲ ಯಾರೆಲ್ಲ ಇದಾಗ್ತಾರೆ ಅದೇ ಡೀಲ್ ಕೆಲವರು ಯಾರೆಲ್ಲ ಡೀಲ್ ಮಾಡಿದವರು, deal ಮಾಡಿದವರು. ಅವರು ಅದ್ರ ಮೇಲೆ ಹೆಸರೇ ಬರೆಯುವುದಿಲ್ಲ, ಅಲ್ಲ, ಹೆಸರು ಬರೆದಿರ್ತಾರೆ, mark ಹಾಕೋದಿಲ್ಲ. ಮಾರ್ಕೆ ಬರೆಯುವುದಿಲ್ಲ. ಆ ಉತ್ತರ ಕೊಡ್ಬೇಕಲ್ಲ, OMR ಶೀಟ್ ಅಲ್ಲಿ ಟಿಕ್ ಮಾಡೋದಿಲ್ಲ ಅಂತ ನೀವು ಗೊತ್ತಿಲ್ಲದಲ್ಲಿ ಸುಮ್ಮನೆ ಅಲ್ಲಿ ಏನ್ ಮಾಡ್ತಾನೆ, ಅವನಿಗೆ ಯಾರಿಗಿದೆ ಅವ ಟಿಕ್ ಮಾಡ್ತಾನೆ. ಇದು ಕರ್ನಾಟಕ ಎಜುಕೇಶನ್ ಅಥಾರಿಟಿ ಅವರು, ಸಾರಿ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಮಾಡ್ತಿರೋ ಎಕ್ಸಾಮ್. ಮೊದಲು ಅವರ KE. ಸೊ ಯಾಕೆ KE ನ ಆಯ್ಕೆ ಮಾಡಿದ್ರು? KPS ಇತ್ತಲ್ಲ, ಒಂದು 1:3ಗೆ ಅವರು ಶಾರ್ಟ್ ಲಿಸ್ಟ್ ಮಾಡಿ ಕೊಡ್ತಿದ್ರಲ್ಲ, KPSC ಅವ್ರು ಕೊಡ್ತಿದ್ರು, ಅದನ್ನು ಬಿಟ್ಟರು. KE ಯಾಕೆ ಮಾಡಿದ್ರು ಅದು ಕೂಡ ಒಂದು ಡೌಟ್. ಯಾಕಂದ್ರೆ ಅವರಿಗೆ ಬೇಕಾದ ಸಾಮಾನ್ಯವಾಗಿ ಇದು ಪೆರ್ಲಾ ಅವರೇ ಸಾಮಾನ್ಯವಾಗಿ KE ಅವರು ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾ ಬರುವಂಥದ್ದು, ಏನು ನಮ್ಮ CET ಇದನ್ನೆಲ್ಲ ಬಹುಶಃ ಅನುಭವದ ಮೇಲೆ ಅವರಿಗೆ ಕೊಟ್ರ ಇರ್ಬೋದು. ಅಲ್ಲ, ಇದೇ KE ಕುಟ್ಕೊಳ್ಳಿ, ಯಾರಾದ್ರೂ ಮಾಡಿ. ತಕರ ಇಲ್ಲ. ಆದ್ರೆ ಇಲ್ಲಿ KE ರೂಲ್ಸ್ ಏನಿದ್ರು ಕೂಡ ಇಲ್ಲಿ ಇವರು ಮಾಡ್ತಿರುವ ರೂಲ್ಸ್ ಉಂಟಲ್ಲ, ಮಾಲ್ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಕೋಪ್ ಕೊಡುವಂಥದ್ದು. ಈಗ ನಾನೊಂದು ಕೇಳ್ತೇನೆ, ಒನ್ ಟೈಮ್ ಮೆಜರ್ಮೆಂಟ್ ಈಗ ಅಭ್ಯರ್ಥಿಗಳು ಅವರ ಹೆಸರನ್ನು ಅವರ OMR ಶೀಟ್ ಅಥವಾ ಆನ್ಸರ್ ಶೀಟ್ ನಲ್ಲಿ ಬರೀಬೇಕು ಅಂತ ಬರೀಬೇಕು ಅಂತ ಸ್ಪಷ್ಟವಾಗಿ ನಿರ್ದೇಶನ ಇದು ಅವರ ಹಾಲ್ ಟಿಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಆಯ್ತಾ. ಆಮೇಲೆ ನಾನು ಕೇಳುದು, ಈ ಇದನ್ನೆಲ್ಲ ಬರ್ದ ಮೇಲೆ ಸ್ಯಾಂಟಿಟಿ ಅಂತೂ ಇಲ್ಲ, ಹೋಯ್ತು. ಯಾರೆಲ್ಲರಿಗೂ ಗೊತ್ತಾಗ್ತದೆ ಯಾರದ್ದು ಆನ್ಸರ್ ಸ್ಕ್ರಿಪ್ಟ್ ಅಂತ. ವ್ಯಾಲ್ಯೂಯೇಷನ್ ಮಾಡೋನಿಗೆ ಕಣ್ಣು ಮುಚ್ಚಿ ಅಂದಾಜುಂದಿ ಮಾಡ್ಬೋದು. ಜೊತೆಗೆ ಒನ್ ಟೈಮ್ ಮೆಜರ್ಮೆಂಟ್ ಹೇಳುವ ಡಿಸಿಷನ್ ಹೇಳ್ತಾರಲ್ಲ, ಈಗ ಅನೇಕ ಸೆನೆಟ್ ಸಿಂಡಿಕೇಟ್ ಅಲ್ಲಿ ಇದ್ದಾಗೆಲ್ಲ ನಾವು ನೋಡ್ತೇವೆ, ನಾವು ತಗೊಂಡು ಒನ್ ಟೈಮ್ ಮೆಜರ್ಮೆಂಟ್ ಅಂತ ಹೇಳುದು. ಅಂದ್ರೆ ಈ ನಿರ್ಧಾರಕ್ಕೆ ಮಾತ್ರ ಇದು, ಹಿಂದಿನದಕ್ಕೂ ಇಲ್ಲ ಮುಂದಿನದಕ್ಕೂ ಇಲ್ಲ. ಇದನ್ನ ಯಾವಾಗ ತಗೊಳ್ತೇವೆ ಅಂತಂದ್ರೆ, ಇಂಥ ನಿರ್ಧಾರಗಳನ್ನ ಯಾವುದಾದ್ರೂ ನಿರ್ದಿಷ್ಟ ಘಟನೆಯಲ್ಲಿ ಒಂದು ವ್ಯಕ್ತಿಗೆ ಅಥವಾ ಒಂದು ವಿಷಯಕ್ಕೆ ಅನ್ಯಾಯ ಆಗ್ತದೆ ಹೇಳಿ ಗೊತ್ತಾದಾಗ ಅದನ್ನ ಸರಿಪಡಿಸಲಿಕ್ಕೆ ಮಾತ್ರ ಅದನ್ನು ಉಪಯೋಗಿಸ್ತೇವೆ, ಹೊರತು ವ್ಯವಸ್ಥೆಯನ್ನೇ ಬದಲಾವಣೆ ಮಾಡ್ಲಿಕ್ಕೆ ಅದನ್ನು ಉಪಯೋಗಿಸ್ಲಿಕ್ಕಿಲ್ಲ. ಒನ್ ಟೈಮ್ ಮೆಜರ್ಮೆಂಟ್ ಅನ್ನು ಅರ್ಥ ಆಯ್ತಾ ನಿಮ್ಗೆ? ಇದು ಸಿಸ್ಟಮ್ ಅನ್ನೇ ಚೇಂಜ್ ಮಾಡುದು. ಸಿಸ್ಟಮ್ ಅನ್ನು ಒನ್ ಟೈಮ್ ಚೇಂಜ್ ಮಾಡ್ತೇನೆ ನಾನು ಹೇಳಿದ್ರೆ, ಅಶ್ವಥ್ ನಾರಾಯಣರು ಅವಧಿ ಮುಗ್ದ ಮೇಲೆ ಇನ್ನೊಬ್ಬ ಮಂತ್ರಿ ಬರ್ತಾರೆ, ಅವ್ರು ಬಂದು ಹೇಳ್ತಾರೆ ಒನ್ ಟೈಮ್ ಮೆಜರ್ಮೆಂಟ್ ಅಪ್ಪ, ಒಂದು ಫೋಟೋನು ಹಾಕ್ಲಿಕ್ಕೆ ಹೇಳಿದ್ದೇನೆ ನಾನು, ಇದು ಹಿಂದೆ ಇಲ್ಲ ಮುಂದೆ ಹಾಕ್ಲಿಕ್ಕಿಲ್ಲ. ಹೇಗೆ ಇದರೊಟ್ಟಿಗೆ ನಮಗೆ ಹುಡುಕ್ಲಿಕ್ಕೆ ಕಷ್ಟ ಆಗ್ತದಲ್ಲ, ಕ್ಯಾಂಡಿಡೇಟ್ ಇದೊಂದು ಫೋಟೋ ಹಾಕಬೇಕು ಹೇಳಿ ಒನ್ ಟೈಮ್ ಮೆಜರ್ಮೆಂಟ್ ಅಂದ್ರೆ ಎಂತದ್ರಿ ಇದು? ಇವರು ಮಾತಾಡ್ತಾರೆ ಎಜುಕೇಶನ್ ಸರಿ ರೂಲ್ಸ್ ಅಲ್ಲಿ ಹೇಳ್ತಾರೆ ಅವರು ನೋಡಿ, ಪರೀಕ್ಷೆಯ ಏನು ಬೆಲ್ ಆದ ನಂತರ ಅಭ್ಯರ್ಥಿಗಳು OMR ಹಾಳೆಯಲ್ಲಿ ಬಾಲ್ ಪಾಯಿಂಟ್ ಪೆನ್ನಿನಿಂದ ತಮ್ಮ ಹೆಸರನ್ನು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಬೇಕು. ಆಂಗ್ಲ ಭಾಷೆಯಲ್ಲಿ, ಹೌದು, ಇಂಗ್ಲಿಷ್ ನಲ್ಲಿ ನೀವು ಬಾರಿ ಸ್ಪಷ್ಟವಾಗಿ ಬರೀಬೇಕು ಅನ್ನೋದನ್ನು ಅವರು ಮತ್ತೆ ಕೊನೆಗೆ ನಿಗದಿಪಡಿಸಿದ ಸ್ಥಳದಲ್ಲಿ ಅಭ್ಯರ್ಥಿಯು ಸಿಗ್ನೇಚರ್ ಕೂಡ ಮಾಡಬೇಕು ಅಂತ ಹೇಳಿ. ಏನಿಲ್ಲ ರೀ, ನಾನು ಹೇಳುದು ಇದು ದೊಡ್ಡ ಭ್ರಷ್ಟಾಚಾರಕ್ಕೆ ಒಂದು ಪ್ಲಾನ್. ಅಂದ್ರೆ ಭ್ರಷ್ಟಾಚಾರ ಯಾವ ರೀತಿ ಅಂತ, ಅಶ್ವಥ್ ನಾರಾಯಣ ಮುಂದೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಇದ್ದಾರೆ, ಅವರು ಒಂದು ಆಕಾಂಕ್ಷಿ ಪಟ್ಟಿಯಲ್ಲಿ ಇರುವವರು. ಇದಕ್ಕೆಲ್ಲ ಫಂಡಿಂಗ್ ಬೇಕು, ಫಂಡಿಂಗ್ ರೈಸ್ ಮಾಡ್ಬೇಕು ನಾವೀಗ. ಇದು ಇದೆ APPL ಇದ್ದವರು, ಅವರಿಗೆ ಮಾಹಿತಿ ಇರ್ತದೆ ಗೊತ್ತಾಯ್ತಲ್ಲ. ಇಲ್ಲಾದ್ರೆ ಉತ್ತರ ಕೊಡ್ಲೇಬೇಕಲ್ಲ ಅವರು. ಏನಿದು ಏನ್ ಖುಷಿ ಬಂದಂಗ್ ಮಾಡಿಕೊಂಡು ಹೋಗುದಾ? ಲಕ್ಷಾಂತರ ಜನ ಪ್ರತಿಭಾವಂತರಿಗೆ ಅನ್ಯಾಯ ಮಾಡುದಲ್ಲ ಇದು. ಪ್ರತಿಭಾನ್ವಿತ ಶಿಕ್ಷಕರು ದುಡ್ಡು ಕೊಡ್ಲಿಕ್ಕೆ ಆಗದವ್ರು ಎಂತ ಮಾಡ್ಬೇಕು? ಹೆಸರು ಕೊಟ್ಟವನ್ನ ಅಲ್ಲಿ ಲಿಸ್ಟ್ ಮಾಡಿ ಕರೀತಾರೆ, ತಗೊಳ್ತಾರೆ, ಡೀಲ್ ಆಗ್ತದೆ. ಅದಕ್ಕೆ ಪೂರ ಕನ್ನಡ ಪೇಪರ್ ಇದೆ, ಅದಕ್ಕೆ ಸ್ಕೋಪ್ ವೈಟೇಜ್ ಇಲ್ಲ, ಬರೀ ಅದು SLC ಮಾರ್ಕ್ ಲೆವೆಲ್ಗೆ ಸಾಕು, ಅದು ಇದರ ಮಾರ್ಕಿಗೆ ಬರುದಿಲ್ಲ. ಕನ್ನಡ ಪೇಪರ್ನ ಏನು ವೈಟೇಜ್ ಇದೆಯಲ್ಲ ಅದು SLC ಲೆವೆಲ್ ಮಾತ್ರ ಕೊಡ್ತಿರೋದು. ಇದರಿಂದ ಕಮ್ಯುನಿಸ್ಟ್ ಕೇಳಿದವರು ಬಂದು ಬರೀದು ಪಾಸ್ ಆಗುದಿಲ್ವಾ? ಕನ್ನಡದವ್ರಿಗೆ ದ್ರೋಹ ಅಲ್ವಾ? SLC ತನಕದ್ದು ಆತನ ಕನ್ನಡ ಸಾಕು. ನೋಡಿ ಪೇಪರ್ ಇದೆ ಕನ್ನಡ. ಇದು ಯಾಕೆಂದ್ರೆ ಬೇರೆ ರಾಜ್ಯಗಳವರಿಗೆ, ಬೇರೆ ರಾಜ್ಯಗಳವರನ್ನ ಪ್ರೋತ್ಸಾಹ ಕೊಡ್ಲಿಕ್ಕೆ, ಯಾಕಂದ್ರೆ ಅವ್ರ ಹತ್ರ ಡೀಲ್ ಮಾಡ್ಲಿಕ್ಕೆ ಸುಲಭ ಆಗ್ತದೆ. ನಮ್ಮವ್ರ ಹತ್ರ ಡೀಲ್ ಮಾಡ್ಲಿಕ್ಕೆ ಆದ್ರೂ ಸಿಕ್ಕಾಕೊಳ್ತೇವೆ, ಅದಕ್ಕೆ ಹೊರಗಿನವ್ರ ಹತ್ರ ಜಾಸ್ತಿ ಡೀಲ್ ಮಾಡ್ಲಿಕ್ಕೆ ಆಗ್ತದೆ ಹೇಳಿ ಮಾಡಿದ್ದೇಳಿ ನಾನು ಆರೋಪ. ಹೈಯೆಸ್ಟ್ ಕೇರಳದವರು ಪಾಸ್ ಆಗ್ತಾರೆ, ತಮಿಳುನಾಡು ಅವರು, ಮಹಾರಾಷ್ಟ್ರದವರು ಪಾಸ್ ಆಗ್ತಾರೆ ನೋಡಿ, ಅಲ್ಲಿ ಕೂಡ ಕನ್ನಡ. ಇದು ಕರ್ನಾಟಕದವರಿಗೆ ಮಾಡತಕ್ಕಂಥ ದ್ರೋಹ. ಕರ್ನಾಟಕದವರಿಗೆ ಮಾಡಿದಂಥ ದ್ರೋಹ ಅಂತ ನೀವು ಹೇಳ್ತೀರಿ. ಅಂದ್ರೆ ಕೇವಲ 10th ಸ್ಟ್ಯಾಂಡರ್ಡ್ನ ಲೆವೆಲ್ನ ಅಂದ್ರೆ ಆ ಅನುಪಾತದ ಅಥವಾ ಆ ಲೆವೆಲ್ದು ಕನ್ನಡ ಗೊತ್ತಿದ್ರೆ ಸಾಕು ಈ ಪರೀಕ್ಷೆ ಬರಲಿಕ್ಕೆ ಬರೆಯುವವನಿಗೆ. ಸೊ ಹಾಗಾಗಿ ಏನು ನಾವು ಕನ್ನಡ ಅಂತ ಟು ಮೇಕ್ ಫೇವರ್ ಟು ಅದರ್ ಲ್ಯಾಂಗ್ವೇಜ್ ಪೀಪಲ್, ಆಯ್ತಾ? ಇದಷ್ಟೇ. ಅದಕ್ಕೋಸ್ಕರ ಕನ್ನಡಕ್ಕೆ ಇಂಪಾರ್ಟೆನ್ಸ್ ಕೊಡ್ಬೇಕಿತ್ತಲ್ಲ, ವೆಯಿಟೇಜ್ ಜಾಸ್ತಿ ಕೊಡ್ಬೇಕಿತ್ತಲ್ಲ.
ಯಾವ ಕಾಲೇಜ್ ಲೆಕ್ಚರರ್ ಇಲ್ಲಿ? ಈಗ ಕರ್ನಾಟಕಕ್ಕೆ ತಾನೇ ನೀವು ಮಾಡುದು. ಈಗ NEP ಕೂಡ ಏನು ಮಾತೃಭಾಷೆ ಬಗ್ಗೆ ಎಲ್ಲ ತುಂಬಾ ಮಾತಾಡ್ತಾರಲ್ಲ. ಮಾತೃಭಾಷೆ ಅಲ್ಲ, ಈ ಫ್ಯಾಕಲ್ಟಿ ಬಗ್ಗೆ ಒಂದು 13 ಇದು ಚಾಪ್ಟರ್ 13 ಇಡೀ NEP ಅಲ್ಲಿ ಬರೀ ಫ್ಯಾಕಲ್ಟಿ ಬಗ್ಗೆ ಮಾತಾಡ್ತದೆ. ಫ್ಯಾಕಲ್ಟಿ ಯಾವ ರೀತಿ ಇರಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ರಿಸರ್ಚ್ ಆಗಿರ್ಬೇಕು, ಅವನಿಗೆ ಪ್ರಬುದ್ಧನಾಗಿರ್ಬೇಕಂತ. ಅದೆಲ್ಲ ನಿಯಮ ಗಾಳಿಗೆ ತೂರುವುದು ಅಂದ್ರೆ ಹೇಗೆ ಇದು? ಇದು ಹೆಗಡೆಯವರೇ, ಈಗ ನಾನು ನಿಮಗೆ ಕೇಳುವಂಥದ್ದು, ಬೇರೆ ಯಾವುದೇ ಯೂನಿವರ್ಸಿಟಿ ಅವರೆಲ್ಲ ಈಗ ಬೇರೆ ಬೇರೆ ಎಕ್ಸಾಮ್ ಅದು ಇದೆಲ್ಲ ಕಂಡಕ್ಟ್ ಮಾಡುವಾಗ ಅವ್ರು ಯಾವತ್ತೂ ಕೂಡ ಆಯ್ತು ನಿಮ್ಮ ಆನ್ಸರ್ ಶೀಟ್ ಅಲ್ಲಿ ಹೆಸರು ಬರೀರಿ, ನೋವೇ ಇಲ್ಲ. ಅಲ್ಲ, ಯೂನಿವರ್ಸಿಟಿಗಾಗಲಿ ಗವರ್ಮೆಂಟ್ ಕಾಲೇಜ್ ಆಗಲಿ ನೇಮಕ ಆಗೋದು UGC ಪರೀಕ್ಷೆ ಕೇಳೋದು ನಾನು. ಎಲ್ಲಿ ಕೂಡ ನೀವು ಕೂಡ ಎಷ್ಟು ಎಕ್ಸಾಮ್ ಬರ್ದಿರಿ, SLC ಎಕ್ಸಾಮ್ ಬರ್ದಿರಿ, ನಿಮಗೆ ಎಲ್ಲಿಯೂ ಇಲ್ಲ. ಇದು ಜಗತ್ತಿನ ಎಷ್ಟನೇ ಅದ್ಭುತ? 8ನೇ ಅದ್ಭುತ. ಅದನ್ನ ಹಾಕಿ ಬದಿಯಲ್ಲಿ ಅಶ್ವತ್ಥನಾರಾಯಣದ ಫೋಟೋ ಹಾಕಿ ಇದನ್ನ ಹಾಕ್ಬೋದು ಎಲ್ಲ ಕಡೆ. ಜಗತ್ತಿನ ಅದ್ಭುತ ಸಾಧನೆ ಡಾಕ್ಟರ್ ಅಶ್ವತ್ಥನಾರಾಯಣ ಇದು. ಅಲ್ಲ ರೀ, ಆನ್ಸರ್ ಸ್ಕ್ರಿಪ್ಟ್ ಅಲ್ಲಿ ಹೆಸರು ಬರೀರಿ, ಸಹಿ ಹಾಕಿ ಅಂದ್ರೆ ನಾನು ಅದಕ್ಕೆ ಹೇಳಿದೆ ಫೋನ್ ನಂಬರು ಮನೆ ಅಡ್ರೆಸ್ ಬರೆದ್ರೆ ಸೀದಾ ಹೋಗ್ಬೋದಲ್ಲ ಸಂಜೆ ಆಗುವಾಗ. ಏತ್ ಕೊರಪ ಮೊದಲೇ ಮಾತಾಡಿರ್ಬೋದು. ಸೊ ಈಗ ಇದು ಇಲ್ಲಿಗಲ್, ಇದು ಅಕ್ರಮ, ಇದು ಕನ್ನಡಿಗರಿಗೆ ಮಾಡುವ ದ್ರೋಹ. ಈ ಪರೀಕ್ಷೆ ರದ್ದಾಗಬೇಕು. ನಮ್ಮ ವಿರೋಧ ಪಕ್ಷಗಳು ಇದಕ್ಕೆ ಮಾಹಿತಿ ಕೊಟ್ಟಿದ್ದೇವೆ. ಅವರಾದ್ರೂ ಇದನ್ನ ಮಾತಾಡ್ತಾರೋ ಇಲ್ಲೋ ನೋಡ್ಬೇಕು. ಪರೀಕ್ಷೆಯನ್ನು ನೀವು ಇವರಿಂದ ಪರೀಕ್ಷೆ ಅಕ್ರಮ ಅಂತ ಪರೀಕ್ಷೆ ಸಕ್ರಮವೇ ಮಾಡಲಿ, ಆದ್ರೆ ಅದನ್ನು 100.25 ಮಾರ್ಕ್ ಮಾತ್ರ ಸೀಮಿತ ಮಾಡಬೇಕು ಈ ಎಕ್ಸಾಮ್. ಜೊತೆಗೆ ಉಳಿದ ಕ್ವಾಲಿಫಿಕೇಶನ್ ರೂಲ್ಸ್ ಅಲ್ಲಿ ಮಾತಾಡ್ತಾರೆ UGC ಗೈಡ್ಲೈನ್ಸ್ ಬಗ್ಗೆ. ಅಲ್ಲಿ ಕೂಡ ಅವರು 100.25 ಬಗ್ಗೆ ಮಾತಾಡ್ತಾರೆ. ಈ ಎಕ್ಸಾಮ್ ಇದು 100% ಮಾರ್ಕ್ ಇದರ ಬೇಸ್ಡ್ ಅಲ್ಲ ಅವರು ಸೆಲೆಕ್ಷನ್ ಮಾಡಬೇಕಿತ್ತು. ಅವರ ಏನಿದೆ API ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇಂಡಿಕೇಟರ್ ಇದೆ, ಅದರ ಮೇಲೆ ಸೆಲೆಕ್ಟ್ ಮಾಡಬೇಕು. ಇದನ್ನು ಖಾಲಿ 100.25 ಮಾತ್ರ ಸೀಮಿತ ಮಾಡಬೇಕು. ಯಾಕೆ ಹೇಳ್ತೇನೆ, ಅವ್ರು ಹೇಳುದು ನಿಂತಲ್ಲ, ಈ ಸಮಸ್ಯೆ ನಮ್ಗೆ ಯೂನಿವರ್ಸಿಟಿಗಳಲ್ಲಿ ಬರ್ತಿತ್ತು. ಕೆಲವೊಮ್ಮೆ ತಪ್ಪಿ ಕೆಲವು ಕಾಲೇಜ್ನಲ್ಲಿ 30 ಮಾರ್ಕ್ ಇಂಟರ್ನ್ ಇದ್ರೆ ಯಾವುದೋ ಒಂದು ಇದರಲ್ಲಿ 50 ಮಾರ್ಕ್ 100 ಮಾರ್ಕಿಗೆಲ್ಲ ಮಾಡಿ ಕಳಿಸಿಬಿಡ್ತಾರೆ. ಸೊ ಆಗ ಎಂತ ಮಾಡೋದು, ಅದನ್ನು 30ಕ್ಕೆ ಇಳಿಸಿಕೊಳ್ಬೇಕು. ಹಾಗೆ ಇಳಿಸಿಕೊಳ್ಳುವಾಗ ಆ ಪಾಯಿಂಟ್ಗಳು ಕೆಲವು ಕಡೆ ತೀರಾ ಹತ್ತಿರದಲ್ಲಿದ್ದಾಗೆಲ್ಲ ನಿಮ್ಗೆ ಗೊತ್ತಾಯ್ತಲ್ಲ, 0 ಪಾಯಿಂಟ್ ಎಲ್ಲ ಬರುವಾಗ ಅದು ಒಂದು ವಿದ್ಯಾರ್ಥಿಗೆ ಆ 0 ಪಾಯಿಂಟಿನಿಂದವೂ ಅನ್ಯಾಯ ಆಗ್ತದೆ. ಈಗ 12.5 ಅಂತೂ ತುಂಬಾ ಅನ್ಯಾಯ, ಇದು ಕ್ರಿಟಿಕಲ್. 100ನ್ನು 12ವರೆಗೆ ಇಳಿಸುವುದುಂಟಲ್ಲ, ನೀವು ಕ್ಯಾಲ್ಕುಲೇಟ್ ಮಾಡಿ. 100ರಲ್ಲಿ ಒಬ್ಬನಿಗೆ 80 ಬಂದಿದೆ, ಒಬ್ಬನಿಗೆ 79 ಬಂದಿದೆ, ಒಬ್ಬನಿಗೆ 27 ಬಂದಿದೆ. ಈ ರೀತಿಯದನ್ನ 12% ಇಳಿಸ್ತಾ ಹೋಗುವಾಗ ಸಣ್ಣ ಮಾರ್ಜಿನಲ್ ದೊಡ್ಡದಾಗಿ ನೋಡಿ, ನಿಮ್ಗೆ 20 24 ಮಾರ್ಕ್ ಬಂತು ಅಂತ ಇಟ್ಕೊಳ್ಳಿ, 100ಕ್ಕೆ ಮಾಡುವಾಗ ಅದು ನಿಮಗೆ 96 ಮಾರ್ಕ್. ಅದನ್ನೇ ನಾನು ಹೇಳಿದ್ದು, ಅರ್ಥ ಆಯ್ತಾ ನಿಮಗೆ? ಇದು ಕೂಡ ಘೋರ ಅನ್ಯಾಯ. ಇದು ಕೂಡ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಸೊ ಹಾಗಿದ್ರೆ ನೀವು ಹೇಳುವಂಥದ್ದು ಈ 1242 ನೇಮಕಾತಿ ಇದು ಅಕ್ರಮ ನೇಮಕಾತಿ. ಆಕ್ಚುಲಿ ಏನ್ ಮಾಡ್ಬೇಕಿತ್ತಂದ್ರೆ, ಈ ಯೂನಿವರ್ಸಿಟಿ ಅಲ್ಲಿ ಪರೀಕ್ಷಾ ಮಾಡ್ತಾನಲ್ಲ ಕ್ಲಾಸ್, ಏನ್ ಹೇಳ್ತಾರೆ ಅವನಿಗೆ, ಇನ್ವಿಜಿಲೇಟರ್ ಅವ್ನು ಸೈನ್ ಮಾಡ್ಬೇಕು ಇಷ್ಟು ಕ್ವಶನ್ಗೆ ಆನ್ಸರ್ ಮಾಡಿದ್ದಾನೆ ಅಂತ. ಆಗ ಅಕ್ರಮ ಮಾಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಅದು ಇಲ್ಲ ಇದರಲ್ಲಿ. ಇವ್ರು ಬೇರೆ ರೂಲ್ಸ್ ಮಾಡಿದ್ರೆ ಗೊತ್ತಾ, ಕರಿಮಣಿ ಹಾಕಬಾರ್ದು, ಮಂಗಳಸೂತ್ರ ಹಾಕಬಾರ್ದು ಹಾಲಿಗೆ ಬರ್ಲಿಕ್ಕೆ ಅಂತ ಕಾನೂನು ಇತ್ತು, ಇವರ ನಿಯಮದಲ್ಲಿ ಇತ್ತು. ಮತ್ತೆ ವಿರೋಧ ಮಾಡಿದ ಮೇಲೆ ಅದನ್ನು ತೆಗೆದು ಹಾಕಿದ್ರು. ಈ ತರ ಸಿಕ್ಕಾಪಟ್ಟೆ ನಿಯಮ ಹಾಕಿದ್ದಾರೆ. ಅಂದ್ರೆ ಭಾರಿ ಪಾರದರ್ಶಕ ಆಗ್ತದೆ ಅಂತ ಒಂದು ತೋರಿಸಲಿಕ್ಕೆ. ಈಗ ನೀವು ಹೇಳುವಂತದ್ದು ಆ ಪರೀಕ್ಷೆ ಹಾಲ್ ನಲ್ಲಿ ಇರುವಂತ ಇನ್ವಿಜಿಲೇಟರ್ ಎಲ್ಲರ ಆನ್ಸರ್ ಶೀಟ್ ಅನ್ನು ನೋಡಿ ಇವರು ಎಷ್ಟು ಆನ್ಸರ್ ಮಾಡಿದ್ದಾರೆ ಮಾಡಲಿಲ್ಲ ಅನ್ನೋದನ್ನು ಅಕ್ಷರದಲ್ಲಿ ಅಕ್ಷರದಲ್ಲಿ ಬರೀಬೇಕು, ಬರೆದು ಸೈನ್ ಮಾಡುವ ಒಂದು ನಿಯಮ ಅದರಲ್ಲಿ ಸೇರಿಸಿದ್ರೆ ಇದು ಪಾರದರ್ಶಕ ಅಂತ ಅನ್ಬೋದಿತ್ತು. ಈಗ ನೀವು ಹೇಳುವಂತದ್ದು ಇಲ್ಲಿ ಅವನು ಹಾಗೆ OMR ಶೀಟ್ ಅನ್ನು ಖಾಲಿ ಬಿಟ್ಟರು ಅಂದ್ರೆ ಅವರು ಅವನಿಗೆ ಅನುಕೂಲಕ್ಕೆ ಒಂದಷ್ಟನ್ನು ಬರದಂಗೆ ಏನು ಇಲ್ಲ, ಅವ್ನು ಬರೀ ಹೆಸರು ನಂಬರ್ ಬರೆದು ಸೈನ್ ಮಾಡಿ ಹೋದ್ರೆ ಅಲ್ಲಿ KEಯಲ್ಲಿ ಕೂತ್ಕೊಂಡು ನಿಮ್ಮ ಯಾವ ಅವರಿಗೆ ಆನ್ಸರ್ ಶೀಟ್ ಯಾವ ಹತ್ರ ಇರ್ತದೆ ನೀವು ಟಿಕ್ ಮಾಡ್ಕೊಂಡು ಹೋದ್ರೆ ಆಯ್ತು, ಅವ್ನು ಪಾಸ್. 90% ಮಾರ್ಕ್ ಬರ್ತದೆ, 100% ಬರ್ತದೆ. ಸೊ ಹಾಗಿದ್ರೆ ಭಾರಿ ಭಾರಿ ದೊಡ್ಡ ಮಟ್ಟದ ಒಂದು ಅಕ್ರಮಕ್ಕೆ, ಭಾರಿ ದೊಡ್ಡ ಮಟ್ಟದ ಒಂದು ಗೋಲ್ಮಾಲ್ಗೆ, ಭಾರಿ ದೊಡ್ಡ ಮಟ್ಟದ ಒಂದು ಭ್ರಷ್ಟಾಚಾರಕ್ಕೆ ಇದು ಏನು ದಾರಿಯಾಗುತ್ತೆ ಅಂತ ಹೇಳುವಂತದ್ದು ನೀವು. ಶಿಕ್ಷಕ ಪದವೀಧರರು ಇದನ್ನು ಸಾಮೂಹಿಕವಾಗಿ ವಿರೋಧಿಸಬೇಕು. ಶಿಕ್ಷಣ ಕ್ಷೇತ್ರದಿಂದ ಆಯ್ಕೆಯಾದ MLCಗಳು ಮಿಸ್ಟರ್ ಭೋಜೇಗೌಡ, ವೆರ್ ಆರ್ ಯು? ಕರ್ನಾಟಕದಿಂದ ತುಂಬಾ ಜನ ಇದ್ದಾರೆ, ನಮ್ಮಲ್ಲಿಂದ ಅವರು. ನಾನು ಅವರನ್ನು ನೇರವಾಗಿ ಕೋಟ್ ಮಾಡ್ತಾ ಇದ್ದೇನೆ, ಎಲ್ಲಿದ್ದೀರಿ? ಇದನ್ನು ನೀವು ಮಾತಾಡಬೇಕು. ಇಲ್ಲದಾದ್ರೆ ಮಂಗಳೂರಿಗೆ ಬಂದಾಗ ನಿಮ್ಮನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಮತ್ತು ಶಿಕ್ಷಕರು ನನಗೆ ಲಾಭ ಆಗ್ತದೆ ಹೋಗಿ ಹಳ್ಳಕ್ಕೆ ಬಿದ್ದರೆ
ಪ್ರತಿಭಾವಂತ ಎಲ್ಲ ಶಿಕ್ಷಕರು ಹಳ್ಳಕ್ಕೆ ಬೀಳ್ತೀರಿ. ಸರ್ಕಾರದ ಪರವಾಗಿರೋ ಪತ್ರಿಕೆಯಲ್ಲೇ ಬಂದಿದೆ 40 ಲಕ್ಷ ಲಂಚ ಡಿಮಾಂಡ್ ಮಾಡ್ತಾ ಇದ್ದಾರೆ ಒಂದು ಪೋಸ್ಟಿಗೆ ಅಂತ. ಈಗ ಪರೀಕ್ಷೆ ಈಗ ನಡೀತಾ ಇರುವುದಷ್ಟೇ, ಇಷ್ಟರಲ್ಲೇ ಈಗ ಲಂಚದ ವ್ಯವಹಾರ ಸ್ಟಾರ್ಟ್ ಆಗಿದೆ ಅಂತ. ಆಗಿದೆ, deal ಯಾಕಂದ್ರೆ start ಇದು- ಆಗಿದೆ. ಅಲ್ಲ, ನೀವು ಖಾಲಿ ಬಿಡಬೇಕಾದ್ರೆ ನೀವು ಮೊದಲು ಲಂಚ ಬುಕ್ ಮಾಡಬೇಕು. ಬುಕ್ ಆಗಿದೆ, ಈ ಪೇಪರಲ್ಲಿ ಬಂದಿದೆ, ಪೇಪರ್ ಆಲ್ರೆಡಿ ಬಂದಿದೆ. ಅದಕ್ಕೆ ಸಚಿವರು ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ, ಹಾರಿಗೆ ಉತ್ತರ ಕೊಟ್ಟಿದ್ದಾರೆ. ಅದೇ ನೋಡಿ, ಅದು ಪಾರದರ್ಶಕ. ನೋಡಿ, ಮಂಗಲಸೂತ್ರ ಹಾಕುವುದೆಲ್ಲ ರೂಲ್ಸ್ ಮಾಡಿದೆ. ಮಂಗಲಸೂತ್ರ ಹಾಕೊಂಡು ಬಂದ್ರೆ ಏನು ಸಮಸ್ಯೆ ಆಗ್ತದೆ ಎಕ್ಸಾಮ್ ಅಲ್ಲಿ? ನೀವು ಈ ರೂಲ್ಸ್ ಮಾಡ್ಬೇಕಿತ್ತಲ್ಲ. ಎಷ್ಟು ಆನ್ಸರ್ ಮಾಡಿದ್ರೆ ಅಂತ ನೀವು ಖಾಲಿ ರೂಲ್ಸ್ ಮಾಡಿದಲ್ಲ, ರೂಲ್ಸ್ ತೆಗೆದದ್ದು ಅಂತ. ಹೆಸರು ಹಾಕಬೇಕು ಹೇಳುದು ರೂಲ್ಸ್ ಮಾಡುದು, ಹೆಸರು ಹಾಕಬಾರ್ದು ಹೇಳೋ ರೂಲ್ಸ್ ಅನ್ನು ತೆಗೆದು ಹೆಸರು ಮೊದಲೆಲ್ಲ ಸಾಮಾನ್ಯವಾಗಿ ನೀವೆಲ್ಲ ಹಾಲ್ ಟಿಕೆಟ್ ತಕೊಂಡು ಒಳಗೆ ಹೋದ ಕೂಡಲೇ ಮಕ್ಕಳೇ ಯಾರು ನಿಮ್ಮ ಇದ್ರ ಶೀಟ್ ಮೇಲೆ ಏನು ಬರಿಬೇಡಿ, ಹೆಸರು ಬರಿಬೇಡಿ, ಟಿಕ್ ಮಾಡಬೇಡಿ, ಏನು ಮಾರ್ಕ್ ಮಾಡಬೇಡಿ. ಮಾರ್ಕ್ ಮಾಡ್ಲಿಕ್ಕೆ ಇರಲಿಲ್ಲ. ಇಲ್ಲ. ನಾನು ಯೂನಿವರ್ಸಿಟಿ ಮಾಲ್ ಪ್ರಾಕ್ಟೀಸ್ ಕಮಿಟಿಯ ರೂಲ್ಸ್ ಮಾಡುವುದಕ್ಕೆ ಚೇರ್ಮನ್ ಆಗಿದ್ದೆ. ಚುನಾವಣಾ ಅಕ್ರಮಗಳನ್ನ ಕಂಡುಹಿಡಿಲಿಕ್ಕೆ, ಅದಕ್ಕೆ ರೂಲ್ಸ್ ಮತ್ತೆ ಶಿಕ್ಷೆ ಎಲ್ಲ ಮಾಡ್ಲಿಕ್ಕೆ ನನ್ನನ್ನೇ ಕಮಿಟಿಯ ಅಧ್ಯಕ್ಷನ ಮಾಡಿದ್ರು. ಪರೀಕ್ಷಾ ಅಕ್ರಮದ ಒಂದು ಏನೋ ಸಮಿತಿ. ಆಗ ಅಂದ್ರೆ ಅದರಲ್ಲಿ ಮಾರ್ಕ್ ಮಾಡಿದ್ದನ್ನೆಲ್ಲ ಕನ್ಸಿಡರ್ ಆದ ಮಾಲ್ ಪ್ರಾಕ್ಟೀಸ್ ಅಂತಾನೆ. ನೀನು ಆನ್ಸರ್ ಶೀಟ್ ನಲ್ಲಿ ಉತ್ತರ ಪತ್ರಿಕೆಯಲ್ಲಿ ಎಲ್ಲಾದ್ರೂ ಮಾರ್ಕ್ಗಳನ್ನು ತಪ್ಪಿ ಮಾಡಿದ್ರು ಕೂಡ ಅದು ಕೂಡ ಒಂದು ಅಕ್ರಮ. ಯುವರ್ ಇಂಟೆನ್ಷನ್ ಇಸ್ ಟು ಮೇಕ್ ಐಡೆಂಟಿಫಿಕೇಶನ್ ಆಫ್ ಯುವರ್ ಆನ್ಸರ್ ಸ್ಕ್ರಿಪ್ಟ್ ಫಾರ್ ದ ವ್ಯಾಲ್ಯೂವರ್. ಈ ರೀತಿ ಏನಾದರೂ ಮಾರ್ಕ್ ಮಾಡಿದ್ರೆ ಅದು ಪರೀಕ್ಷೆಯ ಪನಿಷಬಲ್ ಹೇಳೇ ಮಾಡಿದ್ದು. ಯಾವ ಮಾರ್ಕು ಮಾಡ್ಲಿಕ್ಕೆ ಇರಲಿಲ್ಲ. ತಪ್ಪಿ ಯಾರಾದ್ರೂ ಮಾಡಿದ್ರು ಅಲ್ಲಿ ಇನ್ವಿಜಿಲೇಟರ್ ಬಂದು ರಬ್ಬರಲ್ಲಿ ಅಳಿಸು ಮಾರ ಏನಾದ್ರು ಮಾಡಿ ಬಿಡ್ತಾರೆ, ಈಗ ಗೀಚಿ ಬಿಡ್ತಾರೆ. ಮಾಡಬೇಡ ಹೇಳ್ತಿದ್ರು. ಇದೆಂತದ್ದು ಇದು? ಹೆಸರು ಹಾಕುದಂತೆ, ಸಹಿ ಹಾಕುದಂತೆ. ನಾನು ಹೇಳಿದಾರೆ ಅಶ್ವತ್ಥ್ರೆ ಫೋಟೋ ಹಾಕಿ, ಫೋನ್ ನಂಬರ್ ತಗೊಳ್ಳಿ, ಅಡ್ರೆಸ್ ಹಾಕ್ಲಿಕ್ಕೆ ಹೇಳಿ. ಯು ವಿಲ್ ಬಿ ದ ಗ್ರೇಟ್ ಲೀಡರ್, ಯು ಆರ್ ದ ರೆವಲ್ಯೂಷನರಿ ಆಫ್ ದ ಎಜುಕೇಶನ್ ಸಿಸ್ಟಮ್. ನಿಮ್ಮ ಕರ್ಮಕ್ಕೆ ನೀವೆಲ್ಲ ಸಿಂಡಿಕೇಟ್ ಹೋಗಿ ಬಂದವರ. ಸೊ ಇದು ಭಾರಿ ಒಂದು ಹಿಂದಿನ ವಿದ್ಯಾರ್ಥಿ ಸಂಘಟನೆಯವರು ಮಾತಾಡ್ತಾ ಇಲ್ಲಲ್ಲ. ವಿದ್ಯಾರ್ಥಿ ಸಂಘಟನೆ ಮಂಗಲಸೂತ್ರದ ಬಗ್ಗೆ ಆಕ್ಷೇಪ ಮಾಡಿದ್ರು, ಇದರ ಮಾಲ್ ಪ್ರಾಕ್ಟೀಸ್ ಬಗ್ಗೆ ಯಾರು ಆಕ್ಷೇಪ ಮಾಡಲಿಲ್ಲ. ಇದು ವಿದ್ಯಾರ್ಥಿ ಸಂಘಟನೆಗಳಿದೆ, NSY, ABP, SFI ಅವರು ಕೂಡ ಈ ವಿಚಾರವನ್ನು ನಾವು ಶಿಕ್ಷಕರ ಹತ್ರ ಅಥವಾ ಪರೀಕ್ಷೆ ಬರಿತಾ ಇರುವಂತ ಶಿಕ್ಷಕರ ಹತ್ರ ಕೇಳಿದ್ರು ಕೂಡ ಅವರು ಇದೊಂದು ರಾಂಗ್ ಅಂತಲೇ ಹೇಳ್ತಾರೆ. ಈ ಕ್ಷಣಕ್ಕೆ ನಮಗೆ ಯಾರಿಗೂ ಮಾತಾಡ್ಸಲಿಕ್ಕೆ ಆಗೋದಿಲ್ಲ, ಯಾಕಂತ ಹೇಳಿದ್ರೆ ಒಂದಷ್ಟು ಜನ ಎಕ್ಸಾಮ್ ಬರೆಯುವವರು ಅಲ್ಲೋ ಇನ್ನು ನಾಳೆ ನಮಗೆ ಸಮಸ್ಯೆ ಆಗೋದು ಬೇಡ ಅಂತ ಭಯ ಆತಂಕ. ಹೌದು. ಸೊ ಶಿಕ್ಷಕ ವರ್ಗದಲ್ಲಿ, ಶಿಕ್ಷಕ ಸಮೂಹದಲ್ಲಿ ಕೂಡ ಈ ವಿಚಾರದ ಬಗ್ಗೆ ಒಂದು ಅಸಮಾಧಾನ ಇದೆ. ಅಸಮಾಧಾನ ಅಲ್ಲ, ಇಟ್ ಇಸ್ ವೆರಿ ಕ್ಲಿಯರ್ ವೈಲೇಷನ್ ಆಫ್ ದ ರೂಲ್ಸ್ ಅಂಡ್ ಇಟ್ ಇಸ್ ಇಲ್ಲೀಗಲ್. ಅವರ ಪಾಲಿಸಿ ಏನು, ರೂಲಿಂಗ್ ಪಾರ್ಟಿಯ ಪಾಲಿಸಿ ಏನಿದೆ, ಅವರು ಏನು ಎಜುಕೇಶನ್, ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಗ್ಗೆ ಮಾತಾಡಿ ತುಂಬಾ ಸೆಮಿನಾರ್ ಮಾಡಿದ್ರಲ್ಲ, ಒಳ್ಳೆಯ ಶಿಕ್ಷಕರನ್ನು ಮಾಡ್ಬೇಕಂತ. ಇದು ಮಾಡ್ತಿರೋದೇನು ಇವರು? ಅದಕ್ಕೆ ಸಂಬಂಧ ಅದನ್ನು ಬೆಂಬಲಿಸಿದ ಸಂಘಟನೆಯವರು ಮಾತಾಡ್ಬೇಕಲ್ಲ. ನ್ಯೂ ಎಜುಕೇಶನ್ ಪಾಲಿಸಿ ಬೆಂಬಲಿಸಿದ ಸಂಘಟನೆಯವರು ಮಾತಾಡಬೇಕಲ್ಲ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಇದನ್ನು ಸ್ವಾಗತಿಸಿದೆ. ವಿದ್ಯಾರ್ಥಿ ಪರಿಷತ್ ಈಗ BJPಯ ಸಹ ಸಂಘಟನೆ, ಪರಿವಾರದ ಸಂಘಟನೆ, ಅವರು ಮಾತಾಡಬೇಕಲ್ಲ. ಈಗ ಎಜುಕೇಶನ್ ಪಾಲಿಸಿ ಬಗ್ಗೆ ಅವರಷ್ಟು ಸೆಮಿನಾರ್ ಮಾಡಿದ್ದು ಬೇರೆ ಯಾರಿಲ್ಲ. ಸೊ ಲೆಟ್ ದಮ್ ಕಮ್ ಅಂಡ್ ಸ್ಪೀಕ್. ಇದು ಸರಿ. ಇನ್ನು ಮುಂದೆ ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಹೆಸರು ಹಾಕಿ ಆನ್ಸರ್ ಶೀಟ್ಗಳಲ್ಲಿ ಹಾಕುದು, ಕೆಳಗಡೆ ಅಡ್ರೆಸ್ ಬರೀರಿ ಹೇಳುದು, ಮತ್ತೆ ಟೀಚರ್ ಹುಡುಕಿಕೊಂಡು ಹೋದ್ರೆ ಆಯ್ತು. ವ್ಯಾಲ್ಯೂಯೇಷನ್ ಮಾಡುವ ಟೀಚರನ್ನು ಎನ್ನ ಪುದರುಂಡು ತೂಲೆವಂತೆ ಅಂತ. ಸೊ ಇಲ್ಲಿ ನೀವು ನೇರವಾಗಿ ಹಾಗಾದ್ರೆ ಆರೋಪ ಮಾಡ್ತಾ ಇರುವಂಥದ್ದು MJ ಹೆಗ್ಡೆ ಅವರೇ, ಈ ರೀತಿಯಾಗಿ ಉತ್ತರ ಪತ್ರಿಕೆಯಲ್ಲಿ ಪದವಿ ಕಾಲೇಜುಗಳ, ಸರ್ಕಾರಿ ಪದವಿ ಕಾಲೇಜುಗಳ ಉಪನ್ಯಾಸಕರ ನೇಮಕಾತಿಗೆ 1242 ಉಪನ್ಯಾಸಕರ ನೇಮಕಾತಿಗಾಗಿ ನಡೀತಾ ಇರುವಂಥ ಪರೀಕ್ಷೆಯ ಉಪನ್ಯಾಸಕರು ಬರೀತಾ ಇರುವಂಥ ಪರೀಕ್ಷೆಯ ಉತ್ತರ ಪತ್ರಿಕೆಯಲ್ಲಿ ಮೇಲ್ಗಡೆ ಅವರ ಹೆಸರನ್ನು ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವುದು ಭ್ರಷ್ಟಾಚಾರಕ್ಕೆ ಪೂರಕವಾಗಿ ವೇದಿಕೆ ನಿರ್ಮಾಣ ಮಾಡಿದ್ದಾರೆ. ಅದು ಅಲ್ಲ ಅಂತಾದ್ರೆ ಲೆಟ್ ಮಿಸ್ಟರ್ ಅಶ್ವಥ್ ನಾರಾಯಣ್ ಎಕ್ಸ್ಪ್ಲೈನ್ ದ ಡೀಟೇಲ್ಸ್. ಅದು ಯಾವ ಕಾರಣಕ್ಕೆ ಕೊಟ್ಟದ್ದು ಅಂತ ಅವರು ಹೇಳಬೇಕು. ಸಹಿ ಹಾಕುದು ಯಾಕೆ ಅಂತಾನು ಹೇಳಬೇಕು. ಯಾವ ಕಾರಣಕ್ಕೆ ಉತ್ತರ ಪತ್ರಿಕೆಯಲ್ಲಿ ಅಭ್ಯರ್ಥಿಗಳ ಹೆಸರನ್ನು ಕಡ್ಡಾಯವಾಗಿ ಬರೀಬೇಕು ಅಂತ ನೀವು ಹೇಳಿದ್ದೀರಲ್ಲ, ಇದು ಯಾವ ಕಾರಣಕ್ಕೆ, ಯಾವ ರೀತಿ ಇದನ್ನು ಸಮರ್ಥನೆ ಮಾಡಿಕೊಳ್ತೀರಿ? ಆಮೇಲೆ ಶಿಕ್ಷಾ ಇನ್ವಿಜಿಲೇಟರ್, ಪರೀಕ್ಷಾ ಕೊಠಡಿ ನಿಯಂತ್ರಕ, ಅದರಲ್ಲಿ ಬರೆಯುವುದು ಎಷ್ಟು ಬರೆದಿದ್ದಾನೆ ಅದೊಂದು ಹಾಕ್ಬೇಕಿತ್ತಲ್ಲ, ಅದನ್ನು ಯಾಕೆ ತೆಗ್ದಿದ್ದೀರಿ?
ಆಮೇಲೆ ಪರೀಕ್ಷೆಗೆ 12:30 ಹಾಜರಾಗಿರುವಂತ ವಿದ್ಯಾರ್ಥಿ ಅಥವಾ ಅಭ್ಯರ್ಥಿ ಆತ ತನ್ನ ಏನು ಆನ್ಸರ್ ಶೀಟ್ ನಲ್ಲಿ ಎಲ್ಲಾ ಪ್ರಶ್ನೆ ಅಥವಾ ಎಲ್ಲ ಉತ್ತರಗಳನ್ನು ನಮೂದಿಸಿದ್ದಾನಾ ಇಲ್ವಾ ಅನ್ನೋದನ್ನು ಆ ಕೊಠಡಿಯ ಇನ್ವಿಜಿಲೇಟರ್ ನೋಡಬೇಕಾಗಿತ್ತು, ಇನಿಷಿಯಲ್ ಮಾಡಬೇಕು. ಅದನ್ನು ಯಾಕೆ ನೀವು ರದ್ದು ಮಾಡಿದ್ರಿ? ಈಗ UGC ಗೈಡ್ಲೈನ್ಸ್ ಯಾಕೆ UGC ಗೈಡ್ಲೈನ್ಸ್ ಅನ್ನು ನೀವು ಯಾಕೆ ಓವರ್ಟೇಕ್ ಮಾಡಿದ್ರಿ? UGC ಗೈಡ್ಲೈನ್ಸ್ ಅನ್ನು ಯಾಕೆ ಓವರ್ಟೇಕ್ ಮಾಡಿದ್ದು? ಇದು ನನಗೆ ಅನಿಸ್ತದೆ, ಯಾರಾದ್ರೂ ಸ್ಟೂಡೆಂಟ್ ಕೋರ್ಟಿಗೆ ಹೋದ್ರೆ ಇದು ಬಿದ್ದೋಗ್ತದೆ ಈ ಎಕ್ಸಾಮ್. ಆದ್ರೆ ನಮ್ಮ ದುರಂತ ಏನಂದ್ರೆ ಕೋರ್ಟಿಗೆ ಹೋಗ್ಲಿಕ್ಕೆ ಆಗುದಿಲ್ಲ ಎಲ್ಲರ ಸಾಮಾನ್ಯ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಾಧ್ಯವಿಲ್ಲ ಹೋಗ್ಲಿಕ್ಕೆ. ಯಾಕೆಂತಂದ್ರೆ ಲಕ್ಷಗಟ್ಟಲೆ ಈಗ ಅದಕ್ಕೂ ವಕೀಲರುಗಳು ಫೀಸ್ ಕೇಳ್ತಾರೆ. ಮುಂಚೆ ಒಂದು ಕಾಲ ಇತ್ತು ಒಪ್ಪುದಿಲ್ಲ, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲಿ ಈಗ ದುಡ್ಡು ಖರ್ಚು ಮಾಡಿ ಹೋಗ್ಬೇಕು, ಅದಕ್ಕೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹೋಗೋರಿಲ್ಲ. ಇದು ಒಂದು ಅಡ್ವಾಂಟೇಜ್ ಈಗ ಇಂಥ ಇಶ್ಯೂಗಳಿಗೆ. ಹಾಗಾಗಿ ಇದನ್ನು ಐ ಬಿಲೀವ್ ದ ಅಪೋನೆಂಟ್ ಪಾರ್ಟೀಸ್ ನಾಳೆ ಸೋಮವಾರ ಇದರ ಬಗ್ಗೆ ಚರ್ಚೆ ಮಾಡ್ತಾರೆ ಹೇಳಿ ನಾನು ಭಾವಿಸ್ತೇನೆ. ಖಂಡಿತ. ಯಾಕಂತ ಹೇಳಿದ್ರೆ ಇಲ್ಲ ಅಂತ ಆದರೆ ಬಹುಶಃ ಇನ್ನು ಮುಂದೆ ನಡೆಯುವಂತ ಹೌದು ನಾವು ಡಿಮಾಂಡ್ ಮಾಡ್ತೇವೆ ಎಲ್ಲ ಏನು ಪರೀಕ್ಷೆಗಳಿಗೂ ನೇಮಕಾತಿ ಪರೀಕ್ಷೆಗಳಿಗೂ PhD ಮಾಡಿ ಎಷ್ಟೋ ವರ್ಷದಿಂದ ಟೀಚಿಂಗ್ ಮಾಡ್ತಿರುವಂತ ಎಕ್ಸ್ಪೀರಿಯನ್ಸ್ ಅವರ ಕಥೆಯನ್ನು ಅವ್ರಿಗೆ ಅನ್ಯಾಯ ಮಾಡಿದಾಗ ಆಗುದಿಲ್ವ? ನೀವು ಅಕಾಡೆಮಿಕ್ ಇಷ್ಟೋರೆಗೆ ಅಕಾಡೆಮಿಕ್ API ಮೇಲೆ ಇದು ಮಾಡಿಕೊಂಡು ಸಡನ್ ಆಗಿ ನೀವು ಎಂಟ್ರೆನ್ಸ್ ಪರೀಕ್ಷೆ ಮಾಡ್ತೇವೆ ಅಂದ್ರೆ ಅರ್ಹತಾ ಪರೀಕ್ಷೆ ಮಾಡ್ತೇವೆ 100% ಅದ್ರ ಮೇಲೆ ಕೊಡ್ತೇವೆ ಅಂತ. ಎಸ್ ಈಗ ಇಲ್ಲಿ ಎರಡು ವಿಚಾರಗಳು API ಬಗ್ಗೆ ನೋಡಿ, ಭಾರಿ ಸ್ಪಷ್ಟವಾದ ವಿವರಣೆ ಇದೆ. ಅವರು ಯಾವುದಕ್ಕೆ ಎಷ್ಟೆಷ್ಟು ಅಂಕ ಯಾವ ರೀತಿ ಪರಿಗಣಿಸಬೇಕು ಎಲ್ಲ ಕೊಟ್ಟಿದ್ದಾರೆ. ಲಾಸ್ಟಿಗೆ 12.5 ಇದಕ್ಕೆ ಎಷ್ಟು 12.5 ಇದಕ್ಕೆ. ಇದು ನೀವು ಟೋಟಲ್ 100 ಅದಕ್ಕೆ ಅಂದ್ರೆ ಈಗ ಹಾಗಿದ್ರೆ ಈಗ ಸುಮಾರು ಜನ ಪ್ರಾಮಾಣಿಕವಾಗಿ ಓದಿ ಕಷ್ಟಪಟ್ಟು ಟ್ಯಾಲೆಂಟ್ ನಿಜವಾಗಿ ಈ ಒಂದು ಏನು ಶಿಕ್ಷಣ ಅಥವಾ ಶಿಕ್ಷಕ ವೃತ್ತಿ ಅನ್ನೋದೊಂದು ಆದರ್ಶವಾದಂತ ಒಂದು ಉದ್ಯೋಗ ಅಂತ ನಂಬಿಕೊಂಡು ಬಂದವರು ಅಥವಾ ನಾನೊಬ್ಬ ಒಳ್ಳೆ ಶಿಕ್ಷಕ ಆಗಬೇಕಂತ ಕನಸು ಕಟ್ಟಿಕೊಂಡು ಬಂದವರದೆಲ್ಲ ಕಥೆ ಏನಾಗುತ್ತದೆ? ನಿನ್ನೆ ಒಬ್ಬರು ಮಾತಾಡಿದಾಗ ಕ್ಯಾಂಡಿಡೇಟ್ ಅವ್ರು ಹೇಳ್ತಾರೆ 30 ಲಕ್ಷ ಇದು 50 ಲಕ್ಷವರೆಗೆ ಹೋಗ್ಬೋದು ಅಂತ ಅಂತಾರೆ ಅವರು. ಅಂದ್ರೆ ಈ ನೇಮಕಾತಿಯ ಪರೀಕ್ಷೆ ಒಂದು ಕಡೆ, ಇನ್ನೊಂದು ಕಡೆ 30 ರಿಂದ 40 ಲಕ್ಷ ರೂಪಾಯಿ ಕೊಡಬೇಕು ಅಂತ. ಅದು ನಾನು ಹೇಳುದು ಇದನ್ನ ರದ್ದು ಮಾಡಬೇಕು. ಮಿಸ್ಟರ್ SR ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇದ್ರ ಬಗ್ಗೆ ಗಮನ ಕೊಡಬೇಕು. SR ಬೊಮ್ಮಾಯಿ ಇದನ್ನ ರದ್ದು ಮಾಡಿ ರೂಲ್ಸ್ ಪ್ರಕಾರ ಮಾಡಿ. ಈಗ ಈ ದುಡ್ಡಿನ ವಹಿವಾಟು ಉಂಟಲ್ಲ, ನೀವು ಹೇಳಿದಾಗೆ 30 ಲಕ್ಷಕ್ಕೆ ಡೀಲ್ ಆಗುತ್ತೆ, 40 ಲಕ್ಷಕ್ಕೆ ಡೀಲ್ ಆಗುತ್ತೆ. ಇದನ್ನು ಅವಾಯ್ಡ್ ಮಾಡಿ ಅವರ ಅರ್ಹತೆಯ ಮೇಲೆನೆ ಅಪಾಯಿಂಟ್ಮೆಂಟ್ ಮಾಡುವಂತ ಪ್ರಕ್ರಿಯೆ ಮಾಡ್ಲಿಕ್ಕೆ ಸಾಧ್ಯ ಇಲ್ವಾ? UGC ನೋಡಿ ಎಲ್ಲರಿಗೂ ಇವರು ಡಿಗ್ರಿ ಮಾಡಿದರೆ PhD ಮಾಡಿದರೆ ಎಲ್ಲರಿಗೂ ಗೊತ್ತಿರ್ತದೆ. ಒಬ್ಬ PhD ಮಾಡಿದ್ರೆ ಎಲ್ಲರಿಗೂ ಗೊತ್ತಿರ್ತದೆ, ಡಾಕ್ಯುಮೆಂಟ್ ಇರ್ತದೆ. ನೀವು ಪಬ್ಲಿಕ್ ಡೊಮೈನ್ ಅಲ್ಲಿ ಇರ್ತದೆ. PhD PhD ಮಾಡಿದ್ರೆ ಅವನಿಗೆ ಇಷ್ಟು ಮಾರ್ಕ್ ಅಂತ ಇದೆ, 20 ಮಾರ್ಕ್ 5 ಮಾರ್ಕ್ ಇದೆ ಓಪನ್. ಇದರಲ್ಲಿ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕೊಡುದಿಲ್ವಾ? ಹೌದು, ಓಪನ್ ಬೋರ್ಡ್ ಅಲ್ಲಿ ಹಾಕಿ ಬಿಡ್ತಾರೆ. CET NEET ಎಕ್ಸಾಮ್ಗಳೆಲ್ಲ ಆದಾಗ ಇವನಿಗೆ PhD ಆಗಿದೆ, ಪ್ಲಸ್ 30 ರಿಸರ್ಚ್ ಮಾಡಿದಾನೆ, ಪ್ಲಸ್ ಇನ್ನೊಂದೆಂತದ್ದು ಸೆಮಿನಾರ್ 100 ಮಾಡಿದಾನೆ. ಇವರು ಸೆಮಿನಾರ್ ಮಾಡಿಲ್ಲ, PhD ಮಾತ್ರ ಆಗಿದೆ. ಹೀಗೆ ಲಿಸ್ಟ್ ಹಾಕಿ ಕೊಡಿ. ಅದು ನಿಜವಾದ ಚೆನ್ನಾಗಿತ್ತು UGC ಇದರಲ್ಲಿ. ಅಂದ್ರೆ ಈ ದುಡ್ಡಿನ ವಹಿವಾಟು ನಡೆಯದೆ ಕೂಡ ಮಾಡ್ಲಿಕ್ಕೆ ಆಗ್ತದೆ, ಪಾರದರ್ಶಕವಾಗಿ ಮಾಡ್ಲಿಕ್ಕೆ ಆಗ್ತದೆ, ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ಇತ್ತೀಚೆಗೆ ಇಲ್ಲಿ ನಮ್ಮ ಒಂದು ಪೋಸ್ಟ್ಗೆ ಗೆಸ್ಟ್ ಲೆಕ್ಚರ್ ಪೋಸ್ಟ್ಗೆ ಯೂನಿವರ್ಸಿಟಿ ಅಂದ್ರೆ ಒಂದು ಕೊನೆಯದಾಗಿ ರಮೇಶ್ ಯೂನಿವರ್ಸಿಟಿ ಆಗಲಿ ಕಾಲೇಜ್ ಆಗಲಿ ಹೈಯರ್ ಎಜುಕೇಶನ್ಗೆ ಉಪನ್ಯಾಸ ನೇಮಕ ಮಾಡುವಾಗ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅದರ ಇದನ್ನು ಅಂತಂದ್ರೆ, ಒಂದು ಉದಾಹರಣೆಗೆ ನಾನು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಒಂದು ಗೆಸ್ಟ್ ಲೆಕ್ಚರ್ಗೆ ಮಾಡಿದ್ರು. ಅವರು ಪ್ರಿಸ್ಕ್ರೈಬ್ಡ್ ಅವ್ರದ್ದು ಏನು ಅರ್ಹತೆ ಅಷ್ಟು ಇರಲಿಲ್ಲ. ಸ್ಯಾಲ್ರಿ 50,000 ಇತ್ತು, ಅವರು ಸ್ಯಾಲ್ರಿ 40,000ಕ್ಕೆ ಕಡಿಮೆ ಮಾಡಿದ್ರು. ಅಂದ್ರೆ ನಿಮ್ಮ ಕ್ವಾಲಿಫಿಕೇಶನ್ ಕಡಿಮೆ ಇದೆ, ಹಾಗಾಗಿ ಸ್ಯಾಲರಿ ಸ್ವಲ್ಪ ಇದು ನಮ್ಮ ಯೂನಿವರ್ಸಿಟಿ ಆದಂತ ಉದಾಹರಣೆ. ಅಷ್ಟು ಸೂಕ್ಷ್ಮ ಇರುವಾಗ ಇವರು ಈ ತರ ಬೇಕಾಬಿಟ್ಟಿ ಕಡಲೆಕಾಯಿ ತರ ಪೋಸ್ಟ್ ಮಾಡ್ತಾರೆ ಅಂದ್ರೆ. ಎಸ್, ನಾನು ಸಮಾಪನ ಮಾಡ್ತೇನೆ. ಏನಾದರೂ ಕೊನೆಯದಾಗಿ ಹೆಮ್ಜಾಗಡಿ ಅವರು ಹೇಳಿ. ಏನಿಲ್ಲ, ಇದು ಪದವೀಧರ ಏನು ಪಾಪ ಗ್ರಾಜುಯೇಟ್ಸ್ ಇದ್ದಾರೆ, ಅವರಿಗೆ ಮಾಡೋ ದೊಡ್ಡ ಅನ್ಯಾಯ. ಪ್ರತಿಭಾವಂತ ಬಡವರಿಗೆ ಇದು ಬಡವರಿಗೆ ಅನ್ಯಾಯ ಆಗ್ತದೆ. ದುಡ್ಡು ಕೊಟ್ಟು ಹೋಗ್ತಾನೆ. ಹಾಗಾಗಿ ಇದು ತುಂಬಾ ಬರೆಯದವನು ಇದು ಅನೈತಿಕ, ಅಕ್ರಮ. ಇದು ಡಾಕ್ಟರ್ ಅಶ್ವಥ್ ನಾರಾಯಣರೇ ಇದಕ್ಕೆ ಜವಾಬ್ದಾರ. ಯಾಕೆಂದ್ರೆ ಅವರೇ ಅದರ ಮಿನಿಸ್ಟರ್, ಅವರೇ ಅದಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನು ಪಾರದರ್ಶಕ ಅಪಾರದರ್ಶಕ ಅಂತ. ಲೆಟ್ ಹಿಮ್ ಆನ್ಸರ್ ಟು ದಿ ಪಬ್ಲಿಕ್.
ಇಲ್ಲದೆ ಆದರೆ ಇದನ್ನು ಕ್ಯಾನ್ಸಲ್ ಮಾಡಿ. ಎಸ್, ಥ್ಯಾಂಕ್ ಯು. ಸ್ಟೂಡೆಂಟ್ಸ್ ಇದು ಅನ್ಯ ಆಗ್ತದೆ. ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಸ್ಟೂಡೆಂಟ್ಸ್, ಹೊಸ ಸಂಖ್ಯೆಯಲ್ಲಿ ಹಿಂದೂ ಸ್ಟೂಡೆಂಟ್ಸ್ಗೆ ಇದು ಅನ್ಯ ಆಗ್ತದೆ. ಎಸ್, ಥ್ಯಾಂಕ್ ಯು. ನಾನು ಈ ಒಂದು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತೇನೆ. ಆರಂಭದಲ್ಲೇ ಹೇಳಿದಾಗೆ ಅತ್ಯಂತ ಒಂದು ಅಚ್ಚರಿಯ ಒಂದು ಬೆಳವಣಿಗೆ. ನಿಮ್ಮ ಏನು ನೇಮಕಾತಿಗೆ ನಡೆಯುವಂಥ ಪರೀಕ್ಷೆಯ ಉತ್ತರ ಪತ್ರಿಕೆಯ ಮೇಲ್ಗಡೆನೆ ಅಭ್ಯರ್ಥಿಗಳ ಹೆಸರನ್ನು ಕಡ್ಡಾಯವಾಗಿ ಬರೆಯಬೇಕು ಅನ್ನುವಂಥ ಒಂದು ಸೂಚನೆ ಸಾಮಾನ್ಯವಾಗಿ ನಾವು ನೋಡಿಕೊಂಡು ಬಂದದ್ದು. ಯಾವುದೇ ಉತ್ತರ ಪತ್ರಿಕೆಯಲ್ಲಿ ಅಭ್ಯರ್ಥಿಗಳ ಹೆಸರು ಬರೀಲಿಕ್ಕೆ ಇರುವುದಿಲ್ಲ, ಕೇವಲ ರಿಜಿಸ್ಟರ್ ನಂಬರ್ ಮಾತ್ರ ಇರುತ್ತೆ. ಯಾಕೆ ಅಂತ ಅನುಮಾನಕ್ಕೆ ನೂರಾರು ರೀತಿಯ ದಿಕ್ಕುಗಳನ್ನು ಅಥವಾ ಆಯಾಮಗಳನ್ನು MG ಹೆಗ್ಡೆ ಅವರು ಮತ್ತು ರಮೇಶ್ ಪೆರ್ಲಾ ಅವರು ಇಲ್ಲಿ ತೋರಿಸ್ತಾ ಇದ್ದಾರೆ, ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ. ಇದು ಭ್ರಷ್ಟಾಚಾರಕ್ಕೆ, ಇದು ಭಾರಿ ದೊಡ್ಡ ದುಡ್ಡಿನ ವಹಿವಾಟಿಗೆ, ಇದು ಭಾರಿ ದೊಡ್ಡ ಪರೀಕ್ಷಾ ಅಕ್ರಮಕ್ಕೆ ಕಾರಣ ಆಗುತ್ತೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳಿದ್ದಾರೆ. ಎಸ್, ಈ ಬಗ್ಗೆ ಸರ್ಕಾರ, ಜನಪ್ರತಿನಿಧಿಗಳು ಉತ್ತರ ಕೊಡಬೇಕಾಗಿದೆ. ಎಸ್, ನಾನು ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ರಮೇಶ್ ಪೆರ್ಲಾ ಅವರಿಗೆ ಮತ್ತು MG ಹೆಗ್ಡೆ ಅವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು, ಉಜಿರೆ.